ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ಸೇರಿರುವ ನಮ್ಮ ಚಿತ್ರತಂಡದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಮಾತುಗಳು ಬರ್ತಿಲ್ಲ, ಎಲ್ಲ ಮಾತುಗಳು ಮುಗಿದೋಗ್ಬಿಟ್ಟಿದೆ. ಅಂದರೆ ಎಲ್ಲ ನಮ್ಮ ಕಲಾವಿದರು, ಪ್ರಕಾಶ್ ಸರ್ ಇಂದ ಹಿಡಿದು ರಂಗಾಯಣ ರಘು ಸರ್, ಅವಿನಾಶ್ ಸರ್, ರವಿ ಸರ್, ಮತ್ತು ಸುಧಾ ಮೇಡಮ್, ಸೋನು, ವಿಶಾಲ್, ಪ್ರತಿಯೊಬ್ಬರು, ಸುಮಾರು ಹೆಸರುಗಳು ಮಿಸ್ ಮಾಡಿಬಿಟ್ಟಿರ್ತೀನಿ. ನಮ್ಮ ಡಾಲಿ, ಧನಂಜಯ್, ಸಂತೋಷ್, ವಿಜಯ್ ಸರ್, ಎಲ್ಲರೂ ತುಂಬ ತುಂಬ ದೊಡ್ಡ ದೊಡ್ಡ ಮಾತುಗಳು ಮಾತಾಡಿ ತುಂಬ ಸಂತೋಷ ಪಡಿಸ್ಬಿಟ್ಟಿದ್ದಾರೆ. ಏನಂದರೆ ಜೀವನದಲ್ಲಿ ಏನು ಸಂಪಾದನೆ ಮಾಡಿದ್ದೀವಿ ಬಿಟ್ಟಿದ್ದೀವಿ ಗೊತ್ತಿಲ್ಲ, ಆದರೆ ಒಳ್ಳೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀವಿ. ಎಲ್ಲ ಕಲಾವಿದರು, ನಾವು ಮರ್ಯಾದೆ ಕೊಡೋಂಥ ಕಲಾವಿದರು, ನಮ್ಮ ಜೊತೆ ಕೆಲಸ ಮಾಡುವಂಥ ಕಲಾವಿದರಲ್ಲಿ ಮನಸ್ಸಲ್ಲಿ ಒಳ್ಳೆ ಒಂದು ಜಾಗ ತಗೊಂಡಿದ್ದೀವಿ ಅನ್ನೋದಕ್ಕೆ ತುಂಬ ತುಂಬ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗಳು ಆಯ್ಕೆ ಬಗ್ಗೆ ಪ್ರಕಾಶ್ ಸರ್ ತುಂಬ ದೊಡ್ಡ ಮಾತುಗಳು ಹೇಳಿದರು. ತುಂಬ ಸಂತೋಷ ಆಗುತ್ತೆ. ಈ ಸಿನಿಮಾ, ಇದರ ಕಥೆಯಲ್ಲಿರುವಂಥ ಮೌಲ್ಯಗಳಿರ್ಬೋದು ಮತ್ತು ಹೇಳುವಂಥ ವಿಷಯಗಳಿರ್ಬೋದು, ಅದಷ್ಟು ಸಂತೋಷನ ಕನಸು. ಕತೆ ಬಂದು ಹೇಳಿದಾಗ ಇದು ನಮ್ಮ ಪ್ರೊಡಕ್ಷನ್ಲಿ ಬರುತ್ತೆ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಅದನ್ನು ಏನು ಅಥಾರಿಟಿ ಇಲ್ದೇ ಹೇಳ್ಬಿಟ್ಟೆ, ನಮ್ಮದೇ ಪ್ರೊಡಕ್ಷನ್ ಅಂತ ಹೇಳಿ. ಸೊ ಹಾಗಾಗಿ ತುಂಬ ಸಂತೋಷ ಆಯಿತು. ಈ ಥರ ಒಳ್ಳೆ ಸಿನಿಮಾ ಹೊಂಬಾಳೆಯಲ್ಲಿ ಬರುತ್ತೆ, ನಮ್ಮ ಕಾಂಬಿನೇಷನ್ಲಿ ಬರುತ್ತೆ. ಸಿನಿಮಾ ತೆಗಿಬೇಕಾದ್ರೆ ಒಂಥರ ಖುಷಿ ಇರುತ್ತೆ, ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ಜರ್ನಿ, ಯಾಕಂದರೆ ಎಲ್ಲರೂ ಇದ್ದರು ಆ್ಯಕ್ಟ್ ಮಾಡೋಕ್ಕೆ. ಸಂತೋಷವಾಗಿತ್ತು. ಔಟ್ಡೋರ್ ಲೊಕೇಶನ್ಸ್ ಇರ್ಬೋದು, ಮತ್ತು ನಾವು ಶೂಟ್ ಮಾಡಿದಂಥ ಜಾಗಗಳಿರ್ಬೋದು, ನಾವು ಕಳೆದಂಥ ಸಮಯಗಳಿರ್ಬೋದು, ಎಲ್ಲ ಅದ್ಭುತ. ಈಗ ರಿಲೀಸಿಗೆ ಬಂದಿದೆ. ರಿಲೀಸಿಗೆ ಬಂದ ತಕ್ಷಣ ಟೆನ್ಷನ್ ಶುರುವಾಗಿದೆ. ಒಂದು ಯುದ್ಧದಲ್ಲಿ ಯುದ್ಧಕ್ಕೆ ಇಳಿದಿದ್ದೀವಿ. ಈಗ ವಾರ್ನ ಎಷ್ಟರ ಮಟ್ಟಿಗೆ ವಿನ್ ಮಾಡ್ತೀವೋ, ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ. ಬಟ್ ಒಂದು ಖುಷಿಯಾಗೋದು ಏನಂದರೆ, ಮಾಡಿರೋ ಸಿನಿಮಾ ಒಳ್ಳೆ ಸಿನಿಮಾ. ಆ ಸಿನಿಮಾದಲ್ಲಿ ನಾನೊಬ್ಬ ಪಾತ್ರಧಾರಿಯಾಗಿರೋದು ತುಂಬ ತುಂಬ ಹೆಮ್ಮೆ ಪಟ್ಕೊಂಡು ತುಂಬ ಖುಷಿಯಿಂದ ಹೇಳ್ತೀನಿ. ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ನಿಮ್ಮ ಪ್ರೀತಿ ವಿಶ್ವಾಸ ಸಿನಿಮಾದ ಮೇಲಿರಲಿ. ಏಪ್ರಿಲ್ 1ನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲಿ ಬರ್ತಾ ಇದೆ. 2 ಭಾಷೆಯಲ್ಲಿ ಬರ್ತಾ ಇದೆ, ತೆಲುಗಲ್ಲಿ ಡಬ್ಬಾಗಿ ಬರ್ತಾ ಇದೆ. ಎಲ್ಲರೂ ಒಳ್ಳೆಯದಾಗಲಿ ಅಂತ ಆಶಿಸಿ. ಥ್ಯಾಂಕ್ ಯು. ಜೈ ಹಿಂದ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.